ನಮ್ಮ ತುಳು ಭಾಷೆಗೆ 2000 ವರ್ಷದ ಇತಿಹಾಸ ಉಂಟು. ಅಪ್ಪಿಟ್ಟು ಚಿತ್ರ ಇಂದು ತೆರೆ ಕಂಡಿದೆ. ಸುನಿಲ್ ನಾಯಕ್ ನಟನಾಗಿ, ನಿರೀಕ್ಷಾ ಶೆಟ್ಟಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಡೀಲ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು, ಉಮೇಶ್ ಮಿಜಾರು ಸೇರಿದಂತೆ ಒಟ್ಟು 130ಕ್ಕೂ ಅಧಿಕ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ತುಳು ಚಿತ್ರರಂಗದ ಇತಿಹಾಸದಲ್ಲೇ ಅತಿ ಶೀಘ್ರದಲ್ಲಿ ಚಿತ್ರೀಕರಣಗೊಂಡು ಬಿಡುಗಡೆಯಾಗುತ್ತಿರುವ ಸಿನಿಮಾ ಇದಾಗಿದೆ. ಲಂಡನ್ನಲ್ಲಿಯೂ ಚಿತ್ರೀಕರಣಗೊಂಡಿರುವ ಮೊದಲ ತುಳು ಚಲನಚಿತ್ರ ಕೂಡ ಇದಾಗಿದೆ. ಆಸೆದ ಅಂಗನವರ ಉಡುಪಿಯ ಕಲ್ಪನಾ, ಕಾರ್ಕಳದ ರಾಧಿಕಾ, ಮೂಡುಬಿದ್ರೆಯ ಅಮರಶ್ರೀ, ಬೆಳ್ತಂಗಡಿಯ ಭಾರತ್, ಸುರತ್ಕಲ್ನ ನಟರಾಜ್, ಸುಳ್ಯದ ಸಂತೋಷ್, ಮಂಗಳೂರಿನ ಸಿನಿ ಪೊಲೀಸ್, PVR, ಭಾರತ್ ಸಿನಿಮಾ, ಉಡುಪಿಯ ಭಾರತ್ ಸಿನಿಮಾಗಳಲ್ಲಿ ಅಪ್ಪೆ ಟೀಚರ್ ಪ್ರದರ್ಶನಗೊಳ್ಳುತ್ತಿದೆ. ಚಿತ್ರದ ಟ್ರೈಲರ್ ಬಿಡುಗಡೆಯಾದ ದಿನದಂದೇ ಫೇಸ್ಬುಕ್ನಲ್ಲಿ 42,000ಕ್ಕೂ ಅಧಿಕ ಮಂದಿ ವೀಕ್ಷಿಸಿದ್ದು ಎಲ್ಲ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ನೀಡುತ್ತಿದೆ. ಎಂಚೆಂಚಿನ ಪ್ರತಿಭೆಲ್ ಮಾತ ಉಲ್ಲ ಅವಕಾಶ ಕೊರಿಯರ್ಲ ಪೋಡಿಗೆ ಮರಪ್ಪೇರಿಯ ಗೌರಿಗೆ ಬಾರಿ ಕಷ್ಟ ಕೊರೊಂದುಲ್ಲೇರು ಕಲ್ವೇರು ಎಂಗ್ಲಗಿತ್ತೆ ಮೂಡುಂಡು ನೆಕ್ಕ ಮೂಡುಂಡು ಮಾರ ಎಂಕ ಮೂರು ಸೀನುಂಡು ಒಂದು ಮುಟ್ಟೆ ಕತೆ. ಹಾಸ್ಯ ಪ್ರಧಾನವಾಗಿರುವ ಈ ಸಿನಿಮಾ ಉತ್ತಮ ಕಥೆಯನ್ನ ಕೂಡ ಹೊಂದಿದೆ. ಸಮಾಜಕ್ಕೆ ಒಳ್ಳೆಯ ಸಂದೇಶ, ಮನೋರಂಜನೆ ಈ ಸಿನಿಮಾದ ಮೂಲಕ ಸಿಗಲಿದೆ. ತಾಂತ್ರಿಕತೆ, ಇತರ ಕೆಲಸಗಳು ಸೇರಿದಂತೆ ಒಟ್ಟು ಸಿನಿಮಾ ಕನ್ನಡ ಚಲನಚಿತ್ರದ ಗುಣಮಟ್ಟದಲ್ಲಿಯೇ 1 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣವಾಗಿದೆ. ನಿಕ್ಕ ಚೂಲ ಸೀರಿಯಸ್ನೆಸ್ ಇಜ್ಜಿ ಈ ಜೀವಮಾನ ನೋಡುದರ ಪೂಜಾ ನಿನ್ನ ಕಣ್ಣನಿತ್ತೆ ಜೇತ ಐಕ ದಕ್ಕಿನ್ ತುಜಾ ಗೋವಾಗ್ತಾನೆ ಪೇಟೋ ಮುಳೆ ನಾಯಿ ಬಂಡಿನಿ. ಅಪ್ಪೆ ಟೀಚರ್ ತಾಯಿಯೇ ಗುರು ಎಂಬ ಅರ್ಥದಲ್ಲಿ ನಿರೂಪಿಸಲ್ಪಟ್ಟು ಸುಂದರ ಕಥೆಯನ್ನ ಹೇಳುತ್ತದೆ. ಹಾಸ್ಯದ ಹೊನಲಿನ ಜೊತೆ ಕತೆ ಸಾಗುತ್ತದೆ. ಹೊರಗಿನ ಪ್ರಪಂಚವನ್ನೇ ಮರೆಸುವ ಶಕ್ತಿ ಈ ಸಿನಿಮಾಕ್ಕಿದೆ. ಸಿನಿಮಾದಲ್ಲಿ 4 ಹಾಡುಗಳಿದ್ದು ಕನ್ನಡ ಚಿತ್ರರಂಗದ ಹಿನ್ನೆಲೆ ಸಂಗೀತಗಾರ ರವಿ ಮಸ್ರೂರು ಹಿನ್ನೆಲೆ ಸಂಗೀತ ನೀಡಿದ್ದಾರೆ. ಸ್ವಯಂಪ್ರಭಾ ಎಂಟರ್ಟೈನ್ಮೆಂಟ್ ಅಂಡ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ಮೂಡಿಬಂದಿದೆ. ಈಚಿನ ಜೋಕುಲು ಇಂಚಗೆ ಬಂದು ತಿಳಿಪುದಾಗ ಅದು ಗೊತ್ತಾಗ್ಬಿಡಿರ. ಮಾನಾಯನ ಮಾನಾಯನ ನಿನ್ನ ಬೇನೇನು ದಿಂಗಾಯನ ವಾತ್ಸಲ್ಯದ ಸಾಕಾರಣ. ಫಿಲಂ ಬ್ಯೂರೋ ಸ್ಪಂದನ ನ್ಯೂಸ್ ಉಡುಪಿ. ಆಸೆದ ಅಂಗ